ವೀಕ್ಷಕರೇ ನಮಸ್ಕಾರ. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ವೆಲೆನ್ಸಿಯಾ ಮಂಗಳೂರು ಇವರು ಅರ್ಪಿಸುವ ವೇದಂ ಆರೋಗ್ಯ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮ. ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಾವು ವೃದ್ಧಾಪ್ಯದ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಅಥವಾ ಚಿಕಿತ್ಸೆ ಈ ವಿಷಯದಲ್ಲಿ ಮಾತಾಡ್ತಿದ್ದೇವೆ. ಎಂದಿನಂತೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸಚಿನ್ ನಡ್ಕರ್ ಅವರು ಮಾಹಿತಿ ನೀಡ್ತಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಚಿನ್ ಅವರು, ನಾವು ವೃದ್ಧಾಪ್ಯದ ಬಗ್ಗೆ, ಕಾಯಿಲೆ ಬಗ್ಗೆ ಮಾತಾಡ್ತಿದ್ದೇವೆ ಅಥವಾ ವಯೋಸಹಜ ಸಮಸ್ಯೆಗಳು ಬರ್ತವೆ, ಅದರ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮೊದಲು ನನಗೆ ತಿಳ್ಕೊಳ್ಬೇಕಾದ್ದು ವೃದ್ಧಾಪ್ಯ ಅನ್ನೋದನ್ನು ನೀವು ಎಲ್ಲಿ ಆಯುರ್ವೇದವಾಗಿ ನೀವು ಒಂದು ಚಿಕಿತ್ಸಾ ವೈದ್ಯರಾಗಿ ಎಲ್ಲಿ ವೃದ್ಧಾಪ್ಯವನ್ನು ಪರಿಗಣಿಸ್ತೀರಿ? ಯಾವ ವಯಸ್ಸು? ಆಯುರ್ವೇದದಲ್ಲಿ ಮುಖ್ಯವಾಗಿ ಎರಡು ಥರದ ವೃದ್ಧಾಪ್ಯದಲ್ಲಿ ಹೇಳ್ತೇವೆ. ಒಂದು ಕಾಲಜ ವೃದ್ಧಾಪ್ಯ ಅಂದರೆ ನ್ಯಾಚುರಲ್ ಆಗಿ ಆಗುವಂಥ ಬದಲಾವಣೆಯಿಂದಾಗಿ ಏಜ್ ಆಗುವಂಥದ್ದು ವಯೋಸಹಜವಾಗಿ. ಅದೇ ರೀತಿ ಅಕಾಲಜ ಅಂತ ಹೇಳಿ ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದ, ಅದು ದೈಹಿಕವಾದ ಕಾರಣಗಳಿರ್ಬೋದು ಅಥವಾ ಮಾನಸಿಕವಾದ ಒತ್ತಡದ ಕಾರಣಗಳಿರ್ಬೋದು. ಸೊ ಇದರಿಂದಾಗಿ ನಿಧಾನವಾಗಿ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗೆ ಅಕಾಲಜ. ಕಾಲಜ ಅಂದರೆ ನಮಗೆ ಯಾವುದೋ ಒಂದು ಸರ್ಟನ್ ಏಜ್ ಆದ ಮೇಲೆ ನಮಗೆ ಏಜ್ ಆದಕ್ಕೆ ನಾವು ವೃದ್ಧಾಪ್ಯ ಅಂತ ಹೇಳ್ತೇವೆ. ಅಕಾಲಜ ಅಂದರೆ ಬೇರೆ ಬೇರೆ ಕಾರಣ ಅಂದರೆ ಕಾಯಿಲೆ, ಎಂಗೇಜಲ್ಲಿ ಬಂದಂತಹ ಕಾಯಿಲೆಗಳಿಂದಾಗಿ ಅವರಿಗೆ ಅಂದ್ರೆ ನಮ್ಮ ಅಂಗಾಂಗಗಳು ಹಂತಕ್ಕೆ ಹೋಗಿರ್ತವೆ. ಕರೆಕ್ಟ್. ಸೊ ಈ ಥರ ಎರಡು ವಿಂಗಡಣೆ ಮಾಡ್ತಾರೆ ಮುಖ್ಯವಾಗಿ. ಸೊ ಇದನ್ನು ನೋಡಿಕೊಂಡು ನಾವು ಚಿಕಿತ್ಸೆ ಕೊಡಬೇಕಾಗ್ತದೆ ಅಥವಾ ಅವರಿಗೆ ಡಯಾಗ್ನೋಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕಾಲಜ ಮತ್ತು ಅಕಾಲಜ. ಕಾಲಜದ ಅಂದ್ರೆ ನಾನು ಕಂಡ ಹಾಗೆ 70-80 ವರ್ಷದ ವಯಸ್ಸಿನವರು ಕೂಡ ಯುವಕರಂತೆ ಓಡಾಡಿಕೊಂಡಿರುವುದನ್ನು ನಾವು ಕಂಡಿದ್ದೇವೆ. ಹಾಗೆ 40-50 ವರ್ಷದವರು ಕೂಡ ಅತಿ ಬಳಲಿ ಬಂಡಾಗಿ ಹಾಸಿಗೆಯಲ್ಲಿ ಮಲಗಿದ್ದನ್ನು ನಾವು ಕಂಡಿದ್ದೇವೆ. ಮುಖ್ಯವಾಗಿ ಅವರ ಇಬ್ಬರನ್ನು ನೋಡುವಾಗ ನಮಗೆ ಮೇಲ್ನೋಟಕ್ಕೆ ಮಹತ್ವವಾದ ಬೇರೆ ಯಾವುದೇ ಕಾಯಿಲೆಗಳು ಕಾಣುವುದಿಲ್ಲ ಅನ್ನೋ. ಖಂಡಿತವಾಗಿ ಇಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಒಂದು ನಮ್ಮ ಪ್ರಕೃತಿ ಅಂದರೆ ಹೊರಗಿನ ಪ್ರಪಂಚ ಅಥವಾ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಮ ದೇಹ ಪ್ರಕೃತಿ ಅಂತ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಹೆರಿಡಿಟರಿ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ನಮ್ಮ ಪೂರ್ವಜನ್ಮದಲ್ಲಿ ನಮ್ಮ ಯಾರು ಇದ್ರು, ಪೂರ್ವಜನ್ಮ ಅಲ್ಲ ಅಂದರೆ ನಮ್ಮ ಪೂರ್ವಜರು ಏನಿದ್ರು ಅವರ ಓವರಾಲ್ ಜೆನೆಟಿಕ್ ಆಗಿ ಬರುವಂಥ ಬದಲಾವಣೆಯಲ್ಲಿ ಸಹ ಅದು ಇಂಪ್ಯಾಕ್ಟ್ ಇರ್ತದೆ. ಸೊ ಇಂಥದೇ ಏಜಲ್ಲಿ ಒಬ್ಬನಿಗೆ ಏಜ್ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ 40ರ ನಂತರ ನಮಗೆ ಏಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಏಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಅದರ ಮೇಲೆ ನಾವು ಬೇರೆ ಬೇರೆ ತಪ್ಪುಗಳನ್ನು ಮಾಡಿದರೆ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು ನಾವು ಕಾಣ್ತೇವೆ. ಸೊ ಒಂದು ಸರ್ಟನ್ ಏಜ್ ಆದಮೇಲೆ, ಎಸ್ಪೆಷಲಿ ಆಫ್ಟರ್ 40 ಆದಮೇಲೆ ನಮ್ಮ ತಪ್ಪುಗಳಿಂದಾಗಿ, ನಮ್ಮ ಬೇರೆ ಬೇರೆ ತಪ್ಪುಗಳಿಂದಾಗಿ ಅಥವಾ ನಮಗೆ ಬೇರೆ ಬೇರೆ ಕಾಯಿಲೆಗಳಿಂದಾಗಿ ನಮಗೆ ಏಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಆಫ್ಟರ್ 50 ಅಥವಾ 60 ಆದಮೇಲೆ ಈ ಏಜಿಂಗ್ ಪ್ರೋಸೆಸ್ ಆಗ್ತಾ ಇರುವಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ, ಯಾವಾಗ ಒಂದು ಬಟ್ಟೆ ಹಾಳಾಗ್ತದೆ, ಹರಿದು ಹೋಗ್ತದೆ, ಅದೇ ಥರ ನಾವು ಅದನ್ನು ಚೇಂಜ್ ಮಾಡ್ತೇವೆ. ಅದೇ ಥರ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಈ ಬದಲಾವಣೆ ಆದಾಗ ನಾವು ಅದಕ್ಕೆ ಪೂರಕವಾದಂತಹ ಲೈಫ್ ಸ್ಟೈಲ್ ಬದಲಾವಣೆಯನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿ ನಾವು ಆ ಪ್ರೋಸೆಸ್ಸನ್ನು, ಏನು ಏಜಿಂಗ್ ಪ್ರೋಸೆಸ್ ಆಗ್ತಾ ಇರ್ತದೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿ ನಾವು ಮುಂದೆ ದೂಡ್ಬೋದು. ಒಮ್ಮೆಲೆ ಏಜಿಂಗ್ ಪ್ರೋಸೆಸ್ ಆಗದಾಗೆ ನಾವು ನೋಡ್ಕೊಳ್ಬೋದು. ಇಲ್ಲಿ ನಾವು ಅಂದ್ಕೊಳ್ಬೇಕಾದ್ರು ನನಗೆ ವಯಸ್ಸಾಗ್ತಾ ಇದೆ ಅನ್ನೋದನ್ನು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕಾಗ್ತದೆ ಅನ್ನೋಂಥ. ಖಂಡಿತವಾಗಿ ಯಾವುದೇ ಅಷ್ಟೇ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಮಗು ಆಗಿರ್ತಾನೆ, ಮಗು ಆದಮೇಲೆ ಎಂಗೇಜ್ ಆಗುತ್ತೆ, ಮತ್ತು ಒಂದು ಮಧ್ಯವಯಸ್ಕರಾಗ್ತಾರೆ, ಮತ್ತು ಏಜ್ ಆಗ್ತದೆ. ಸೊ ಇದೆಲ್ಲ ಬದಲಾವಣೆ ಆಗ್ತಾ ಇರ್ತದೆ. ಅದು ಮನುಷ್ಯರಿಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಯಾರಿಗೆ ಯಾವುದೋ ಒಂದು ವಸ್ತುಗೂ ಇರ್ಬೋದು. ಸೊ ಈ ಬದಲಾವಣೆ ಆದಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಥವಾ ಅವನು ಬದುಕಿರುವಂಥ ಕಾಲಘಟ್ಟದಲ್ಲಿ ಯಾವಾಗ ಅವನು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಯಾವಾಗ ಚೆನ್ನಾಗಿರ್ತಾನೆ ಅಂಥವನಿಗೆ ಈ ಏಜಿಂಗ್ ಪ್ರೋಸೆಸ್ಸನ್ನು ನಾವು ಖಂಡಿತವಾಗಿ ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ನಿಧಾನ ಮಾಡ್ಬೋದು. ಅದೇ ರೀತಿ ಯಾರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ ಅಂದರೆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾಗಿ ಈ ಪ್ರಕೃತಿ, ದಿನಚರಿ, ಋತುಚರಿ ಅಂತ ಹೇಳ್ತೇವೆ. ದಿನಚರಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ಮಾಡಬೇಕು ಅಂತ ಹೇಳಿ. ಋತುಚರಿ ಅಂದರೆ ಇಡೀ ಸೀಸನ್, ಅಂದರೆ ಒಂದು ವರ್ಷದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಬರ್ತದೆ, ಅಥವಾ ಆದಾನ ಮತ್ತು ವಿಸರ್ಗ ಕಾಲ ಅಂತ ಬರ್ತದೆ. ಈ ಕಾಲಘಟ್ಟದಲ್ಲಿ ನಾವು ಆ ಟೈಮಿಗೆ ಏನು ತಗೊಳ್ಬೇಕು, ಏನು ತಗೊಳ್ಬಾರ್ದು, ಅದೇ ರೀತಿ ಯಾವುದರದ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಬೇಕು ಅಂದರೆ ಸೀಸನ್ ವೈಸ್ ಯಾವಾಗ ಇದನ್ನು ಮಾಡ್ತಾ ಹೋಗ್ತಾನೆ ಅಂಥವನಿಗೆ ಖಂಡಿತವಾಗಿ ನಾವು ಈ ಏಜಿಂಗ್ ಪ್ರೋಸೆಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಖಂಡಿತವಾಗಿ ಯಾವತ್ತೂ ಅಷ್ಟೇ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ದೇಹದಲ್ಲಿ ಪ್ರತಿನಿತ್ಯವೂ ಬದಲಾವಣೆ ಆಗ್ತದೆ. ಆದರೆ ಕೆಲವು ವರ್ಷಗಳಾದಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ ನಮ್ಮ ದೇಹದಲ್ಲಿರುವಂಥ ಪೋಷಕಾಂಶಗಳು, ನಮಗೇನು ಪೋಷಕಾಂಶಗಳು ಬೇಕಾಗಿರುತ್ತೆ ಅದು ಯಾವಾಗ ಕಮ್ಮಿ ಆಗಿರುತ್ತೆ ಆವಾಗ ನಮಗೆ
ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು ನಾವು ಕಾಣ್ತೀವಿ. ನೀವು ಪದೇ ಪದೇ 2-3 ಸಲ ಹೇಳಿದ್ದು ತಪ್ಪುಗಳಿಂದಾಗಿ ಅಂತ, ಅಂದ್ರೆ ಈ ತಪ್ಪುಗಳು ಏನು ಅನ್ನುವಂಥದ್ದು? ತಪ್ಪುಗಳು ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ತುಂಬ ಮಾನಸಿಕವಾಗಿ ಒತ್ತಡದಿಂದ ಇರ್ತೇವೆ. ಯಾವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಅಂದರೆ ಒಬ್ಬ ಮನುಷ್ಯನಿಗೆ ಒತ್ತಡ ಇರಬೇಕು, ಖಂಡಿತವಾಗಿ ಇರಬೇಕು, ಆದರೆ ಒಂದು ಲೆವೆಲಿಂದ ಜಾಸ್ತಿ ಆದಾಗ ಅಂದರೆ ತುಂಬ ಒತ್ತಡ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಪೊರೇಟ್ ಆಫೀಸ್ ಇರ್ತದೆ, ಅಲ್ಲಿ ತುಂಬ ವರ್ಕ್ ಮ್ಯಾನ್ ಪವರ್ ಮ್ಯಾನೇಜ್ ಮಾಡಬೇಕಾಗ್ತದೆ, ತುಂಬ ಟೆನ್ಷನಲ್ಲಿ ಕೆಲಸ ಮಾಡ್ತಾನೆ. ಅದೇ ರೀತಿ ಅವನ ಆಹಾರದಲ್ಲಿ ಚೆನ್ನಾಗಿರೋದಿಲ್ಲ, ದಿನನಿತ್ಯ ತಗೊಳ್ಳುವಂಥ ಹೊರಗಡೆ ತಿನ್ನೋದು ಅಥವಾ ಜಾಸ್ತಿ ತಗೊಳ್ಳುವಂಥದ್ದು ಇರ್ಬೋದು. ಅದೇ ರೀತಿ ಆಲ್ಕೋಹಾಲ್ ತಗೊಳ್ಳುವಂಥದ್ದು ಅಥವಾ ಸ್ಮೋಕಿಂಗ್ ಮಾಡುವಂಥದ್ದು. ಅದೇ ರೀತಿ ನಮ್ಮ ಎಕ್ಸಸೈಸ್ ಮಾಡಲಿಕ್ಕಿಲ್ಲ, ಯಾವುದೇ ಒಂದು ಪ್ರಕ್ರಿಯೆ ದೇಹದಂಡನೆ ಮಾಡಲಿಕ್ಕಿಲ್ಲ. ಸೊ ಇದೆಲ್ಲ ಮಾಡದೆ ಇರಿದಾಗ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬೇಗ ಬರ್ಬೋದು. ಸೊ ಯಾವಾಗ ಕಾಯಿಲೆಗಳು ಬೇಗ ಬರ್ತದೆ, ಈ ಏಜಿಂಗ್ ಪ್ರೋಸೆಸ್ ಇನ್ನೂ ಫಾಸ್ಟ್ ಆಗ್ತದೆ. ನಮ್ಮ ದೇಹದಲ್ಲಿ ಯಾವುದೋ ಅಷ್ಟೇ, ಈಗ ನಾವು ಫಾರ್ ಎಕ್ಸಾಂಪಲ್ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇರ್ತಾನೆ. ತಮ್ಮ ತುಂಬ ಡ್ರಿಂಕ್ಸ್ ಮಾಡ್ತಾನೆ, ಅಂದರೆ ಪ್ರತಿನಿತ್ಯ ಡ್ರಿಂಕ್ಸ್ ಮಾಡ್ತಾನೆ ಅಥವಾ ಸ್ಮೋಕಿಂಗ್ ಮಾಡ್ತಾನೆ ತಮ್ಮ. ಅಣ್ಣ ಯಾವುದೂ ಡ್ರಿಂಕ್ಸ್ ಮಾಡೋದಿಲ್ಲ, ಒಂದು 5 ವರ್ಷ ದೊಡ್ಡವನು ತಿಳ್ಕೊಳ್ಳಿ ಅಣ್ಣ. ಸೊ ಯಾವಾಗ ಈ ಚಿಕ್ಕವನು ತುಂಬ ಡ್ರಿಂಕ್ಸ್ ಮಾಡ್ತಾನೆ, ಆಲ್ಕೋಹಾಲ್ ಮಾಡ್ತಾನೆ, ಒಂದು ಸರ್ಟನ್ ಏಜ್ ಆದಮೇಲೆ ಇಬ್ಬರು ಒಂದು 50 ವರ್ಷ ಆಗುವಾಗ ಅವರ ಬದಲಾವಣೆ, ತಮ್ಮ ದೊಡ್ಡವನು ಕಾಣ್ತಾನೆ, ಅಣ್ಣ ಚಿಕ್ಕವನು. ಖಂಡಿತವಾಗಿ ಅಣ್ಣ ಚಿಕ್ಕವನಾಗಿ ಕಾಣ್ತಾನೆ, ತಮ್ಮ ದೊಡ್ಡವನಾಗಿ ಅಂದ್ರೆ ಏಜ್ ಆದಾಗ ಕಾಣ್ತದೆ. ಸೊ ಇದು ಬದಲಾವಣೆ, ಇದನ್ನ ನಾನು ಹೇಳ್ತಾ ಇರೋದು. ಅಂದ್ರೆ ನಾವು ವಯಸ್ಸು ಅನ್ನೋದು ನಿಮ್ಮ ವರ್ಷದ ಆಧಾರದಲ್ಲಿ ಗಣನೆಗೆ ಬರೋದಿಲ್ಲ, ಖಂಡಿತವಾಗಿ ಹೇಗೆ ಜೀವಿಸ್ತೀರಿ ಅದರ ಆಧಾರದಲ್ಲಿ ವೃದ್ಧಾಪ್ಯ ಬರ್ತದೆ. ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ನೋಡ್ಕೊಂಡು ನಾವು ವೃದ್ಧಾಪ್ಯ ಆಗಿದ ಇಲ್ವಾ ಅಂತ ಹೇಳ್ಬೋದಲ್ಲದೆ ಬರೇ ಏಜ್ ಅಲ್ಲಿ ನಾವು ಹೇಳುದು ಖಂಡಿತವಾಗಿ ತಪ್ಪು. ಆದ್ರೆ ಸರ್ಟನ್ ಏಜ್ ಆದ್ಮೇಲೆ ಎಲ್ಲರಿಗೂ ಬದಲಾವಣೆ ಆಗ್ತದೆ. ಬಟ್ ಯಾರು ನಮ್ಮ ಒಂದು 30ರಿಂದ ಅಥವಾ ಮುಖ್ಯವಾಗಿ 30ರಿಂದ 50 ವರ್ಷದವರೆಗೆ ತುಂಬ ತಪ್ಪುಗಳನ್ನು ಮಾಡ್ತಾರೆ, ಅದು ಆಹಾರವಾಗಿರ್ಬೋದು, ವಿಹಾರವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ತುಂಬ ಒತ್ತಡದ ಜೀವನ, ಕೆಟ್ಟ ಆಹಾರ, ಲೈಫ್ ಸ್ಟೈಲ್ ಇದೆಲ್ಲ ಯಾರು ಮಾಡ್ತಾರೆ ಅಂಥವರಿಗೆ ಖಂಡಿತವಾಗಿ ವೃದ್ಧಾಪ್ಯದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಎಲ್ಲರಿಗೂ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಅವರ ಹೆರಿಡಿಟರಿ ಇಂಪ್ಯಾಕ್ಟ್ ಇರ್ಬೋದು, ಆದರೆ ಬರುವುದಿಲ್ಲ ಅಂತ ಹೇಳಿ ಅವರ ಅವರ ಸಾಮರ್ಥ್ಯ ಕೂಡ ಅದಕ್ಕೆ ಇದಾಗಿರ್ಬೋದು. ಹೌದು, ಖಂಡಿತ ಖಂಡಿತ ಖಂಡಿತ. ಸೊ ಈ ವಿಷಯದಲ್ಲಿ ಅಂದರೆ ನಾವು ಈಗ ಕಾಯಿಲೆಗಳು ಅಂತ ಬಂದಾಗ ವೃದ್ಧಾಪ್ಯ ನಮಗೆ ಯಾಕೆ ಬರ್ತದೆ ಅಂತ ವಿಷಯದಲ್ಲಿ ಸಾಕಷ್ಟು ಮಾಹಿತಿ ನೀಡಿದ್ದೀರಿ ನೀವು. ಇದರ ಜೊತೆಯಲ್ಲಿ ಈ ವೃದ್ಧಾಪ್ಯ ವಿಷಯಕ್ಕೆ ಬಂದಾಗ ಈ ಏನೆಲ್ಲ ಕಾಯಿಲೆಗಳು ನಮಗೆ ಜೊತೆಗೆ ಸೇರ್ಕೊಳ್ತವೆ? ನಾರ್ಮಲ್ ಆಗಿ ಸರ್ಟನ್ ಏಜ್ ಆದಮೇಲೆ ಮುಖ್ಯವಾಗಿ ವೃದ್ಧಾಪ್ಯ ಬಂದಾಗ ನಮಗೆ ಎಲ್ಲ ಜಾಯಿಂಟ್ಗಳು ಸವೆತ ಆಗ್ತದೆ. ಮುಖ್ಯವಾಗಿ ನಾವು ವೆಯ್ಟನ್ನು ತಾಳುವಂಥ ನಮ್ಮ ನೀ ಜಾಯಿಂಟ್ ಇರ್ಬೋದು ಅಥವಾ ಬೆನ್ನಿನ ಮೂಳೆಗಳಿರ್ಬೋದು ಅಥವಾ ಕತ್ತಿನ ಮೂಳೆಗಳಿರ್ಬೋದು, ಇದರಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಈ ಒಂದು ಜಾಯಿಂಟ್ ಓವರಾಲ್ ಸ್ಟ್ರೆಂತ್ ಆಗಿರಬೇಕಾದ್ರೆ ಅದರ ಒಳಗಡೆ ಇರುವಂಥ ಬೋನುಗಳು ತುಂಬ ಸಾಂದ್ರತೆ ಇರಬೇಕಾಗ್ತದೆ. ಅದೇ ರೀತಿ ಆ ಬೋನಿನ ಎಂಡ್ ಭಾಗದಲ್ಲಿರುವಂಥ ಈ ಕಾರ್ಟಿಲೇಜ್ ಅಂತ ಏನು ಹೇಳ್ತೇವೆ ಅದು ಹೆಲ್ದಿಯಾಗಿರೋದಿಲ್ಲ ಏಜ್ ಆದಾಗ. ಸೊ ಅದು ಏನಾಗ್ತದೆ ಅಂದರೆ ನಿಧಾನವಾಗಿ ಸವೆತ ಆಗ್ತಾ ಹೋಗ್ತದೆ. ಸೊ ಇದು ಸವೆತದಿಂದಾಗಿ ಏನಾಗ್ತದೆ ಅಂದರೆ ನಮ್ಮ ಮಂಡಿಯ ಭಾಗ ಇರ್ಬೋದು ಅಥವಾ ಬೆನ್ನಿನ ಭಾಗ ಇರ್ಬೋದು ಅಥವಾ ಕತ್ತಿನ ಭಾಗದಲ್ಲಿ ಆಗುವಂಥ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಯಾವಾಗ ಈ ನೋವುಗಳು ಬರ್ತಾ ಹೋಗ್ತದೆ, ಯಾವಾಗ ಈ ನೋವುಗಳು ಬಂದ ಕೂಡಲೇ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಥವಾ ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಇರ್ಬೋದು ಅಥವಾ ಎಲೋಪತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆ ಟೈಮಿಗೆ ಅವರು ಏನು ಪೋಷಕಾಂಶಗಳನ್ನು ತಗೊಳ್ಬೇಕು, ನಮ್ಮ ದೇಹಕ್ಕೆ ಕೆಲವು ಪೋಷಕಾಂಶಗಳು ಬೇಕಾಗ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಈ ಕ್ಯಾಲ್ಶಿಯಂ ಮತ್ತು ಈ ವಿಟಮಿನ್ D3 ಅಂತ ಹೇಳುವ ಅಂಶ ಕಮ್ಮಿ ಆಗ್ತದೆ ಅಥವಾ ನಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗ್ತಿರೋದಿಲ್ಲ ಓಲ್ಡ್ ಏಜ್ ಆದಾಗ, ಆವಾಗ ನಮ್ಮ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತದೆ. ಈ ಬೋನ್ ಡೆನ್ಸಿಟಿ ಕಮ್ಮಿಯಾಗಿ ನಮಗೆ ಆಗಾಗ ಸವೆತ ಆಗಿ ನೋವುಗಳು ಜಾಸ್ತಿ ಆಗ್ಬೋದು. ಸೊ ಮುಖ್ಯವಾಗಿ ಒಂದು ಏಜ್ ಆದಾಗ ಮುಖ್ಯವಾಗಿ ನಮಗೆ ಪ್ರಾಬ್ಲಮ್ ಬರೋದು ನಡಿಲಿಕ್ಕೆ, ಆಚೆ ಹೋಗಲಿಕ್ಕೆ ಅಥವಾ ನಮ್ಮ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತುಂಬ ಕಷ್ಟ ಆಗೋದು ನಮ್ಮ ನಡೆಯುವಂಥ ಪ್ರಕ್ರಿಯೆಗಳು ಕಮ್ಮಿ ಆದಾಗ. ಆಯಾಸ ಅಲ್ಲ, ಮುಖ್ಯವಾಗಿ ನಮ್ಮ ಜಾಯಿಂಟ್ಗಳಲ್ಲಿ ಬರುವಂಥ ನೋವುಗಳು ನಾವು ಕಾಮನ್ ಎವ್ರಿಡೇ ನಾವು ನೋಡ್ತೇವೆ, ಪ್ರತಿ ದಿವಸ ನಾವು ನೋಡ್ತೇವೆ. ಮುಖ್ಯವಾಗಿ ಓಲ್ಡ್ ಏಜ್ ಬಂದಾಗ ನಮಗೆ ನಮ್ಮ ಕೆಲಸಗಳನ್ನು ನಾವೇ ಮಾಡಬೇಕು ಹೇಳುವಂಥ ಒಂದು ಹಂಬಲ ಇರ್ತದೆ. ಅಂದರೆ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ. ಸೊ ಡಿಪೆಂಡ್ ಆಗಬಾರ್ದು ಅಂದರೆ ನಮ್ಮ ಜಾಯಿಂಟ್ಗಳು ತುಂಬ ಮುಖ್ಯವಾಗಿರುತ್ತೆ.
ಯಾವುದೇ ಭಾಗದ ಯಾವುದೇ ಒಂದು ಮಿಷನ್ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಸವೆತ ಖಂಡಿತವಾಗಿ ಆಗ್ತದೆ. ಅದೇ ಥರ ನಮ್ಮ ಜಾಯಿಂಟ್ಗಳಲ್ಲಿ ಸಹ ಖಂಡಿತವಾಗಿ ಸವೆತ ಆಗ್ತದೆ. ಮುಖ್ಯವಾಗಿ ನಮ್ಮ ಯಂಗ್ ಏಜಲ್ಲಿ 30ರಿಂದ 50 ವರ್ಷದವರೆಗೆ ಯಾವಾಗ ನಾವು ಈ ತಪ್ಪುಗಳನ್ನು ಮಾಡ್ತೇವೆ, ತಿನ್ನುವಂಥ ಆಹಾರ, ಮುಖ್ಯವಾಗಿ ನಾವು ಪಾರ್ಸೆಲ್ ತಿನ್ನೋದು ಅಥವಾ ತುಂಬ ಖಾರ ತಿನ್ನೋದು, ತುಂಬ ಹುಳಿಯಾದ ಪದಾರ್ಥ ತಿನ್ನೋದು, ತುಂಬ ವಿನೆಗರ್ ಹಾಕಿದಂತ ಬಾಯಿ ರುಚಿಗೆ ಆದ್ಯತೆ ಕೊಡೋದು, ಇದೆಲ್ಲ ತಿಂದಾಗ ವೃದ್ಧಾಪ್ಯವನ್ನು ತರ್ತದೆ ಮತ್ತು ಅದನ್ನು ನಿಮಗೆ ಸಂಕಷ್ಟಕ್ಕೆ ದುಡುತ್ತದೆ. ಖಂಡಿತವಾಗಿ ಅದನ್ನೆಲ್ಲ ತಿಂದಾಗ ನಮ್ಮ ಬೋನಲ್ಲಿರುವಂಥ ಸಾಂದ್ರತೆ ಕಮ್ಮಿ ಆಗ್ತದೆ. ಸಾಂದ್ರತೆ ಕಮ್ಮಿಯಾಗಿ ಬೇಗ ಅವರಿಗೆ ಈ ಮಂಡಿ ಸವೆತ ಇರ್ಬೋದು ಅಥವಾ ಬೆನ್ನಿನ ಸವೆತ ಇರ್ಬೋದು ಅಥವಾ ಕತ್ತಿನ ಎಲ್ಲಿ ಯಾವ ಭಾಗಕ್ಕೆ ಜಾಸ್ತಿ ಪ್ರೆಷರ್ ಆಗ್ತಾರೆ ಅಲ್ಲಿ ನೋವು ಬರ್ತದೆ. ಯಾವಾಗ ನೋವು ಬರ್ತದೆ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದಾಗ ಅದು ತುಂಬಾ ದೊಡ್ಡ ಹೌದು ಮತ್ತೆ ಅದು ಮತ್ತೆ ತಡೆಯಲಾರದ ಸ್ಥಿತಿಗೆ ವೃದ್ಧಾಪ್ಯ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಚಿಕಿತ್ಸೆ ಕೊಟ್ಟು ಅದನ್ನು ಸರಿಪಡಿಸುವ ದಿನ ಕೂಡ ಬಹಳ ತುಂಬಾ ಕಷ್ಟದ. ಸೊ ಈ ವಿಷಯದಲ್ಲಿ ಅಂದ್ರೆ ಮತ್ತೆ ಏನೆಲ್ಲ ಸಮಸ್ಯೆಗಳು ವೃದ್ಧಾಪ್ಯದಲ್ಲಿ ಕಾಣಸಿಗ್ತವೆ ಮತ್ತು ಅದಕ್ಕೆ ಚಿಕಿತ್ಸೆಗಳು ಏನಾದರೂ ಇದಾವ, ಅದು ಯಾವ ರೀತಿ ಚಿಕಿತ್ಸೆ ಕೊಡಬೇಕಾದ ಅವಶ್ಯಕತೆ ಇರ್ತದೆ, ಅದಕ್ಕಿಂತ ಮೊದಲಾಗಿ ನಾವು ಇದನ್ನ ಬರದಂತೆ ತಡೆಯಲಿಕ್ಕೆ ಏನಾದರೂ ಉಪಾಯ ಇದೆಯಾ ಅನ್ನುವಂಥದ್ದು. ಸಮಸ್ಯೆಗಳು ಬರಬೇಕು, ನಾವು ಆರಾಮದ ಜೀವನ ವೃದ್ಧಾಪ್ಯದಲ್ಲೂ ಸಾಗಿಸಬೇಕು ಅನ್ನುವಂಥ ಆಶೆ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ಸೊ ಆ ದಿಸೆಯಲ್ಲಿ ನಿಮ್ಮ ಸಲಹೆ ಏನಾದರೂ ಇದೆ ಅನ್ನೋದನ್ನು ಕೇಳಿಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ PF ಕಚೇರಿಯ ಬಳಿ ವೆಲೆನ್ಸಿಯಾ ಮಂಗಳೂರು ಇವರು ಅರ್ಪಿಸುವ ವೇದಂ ಆರೋಗ್ಯ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮ. ಸೊ ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದ ಕಾಯಿಲೆಗಳು ಮತ್ತು ಚಿಕಿತ್ಸೆ, ವೃದ್ಧಾಪ್ಯ ಸಹಜ ಕಾಯಿಲೆಗಳು ಯಾಕೆ ಬರ್ತಾವೆ ಅನ್ನೋದು ಮತ್ತು ನಾವು ಬೇಗ ವೃದ್ಧಾಪ್ಯವನ್ನು ಎಳೆದುಕೊಳ್ಳುವುದು ಯಾಕೆ ಎಳೆದುಕೊಳ್ತೇವೆ ಅನ್ನೋ ಒಂದು ವಿಷಯದಲ್ಲಿ ಡಾಕ್ಟರ್ ಸಚಿನ್ ನಡ್ಕರ್ ಅವರು ನಮಗೆ ಈಗಾಗಲೇ ಮಾಹಿತಿ ನೀಡಿದರು. ಸೊ ಅದರ ಜೊತೆಯಲ್ಲಿ ನೀವಂದರೆ ನಮ್ಮ ಮೂಳೆ ಸವೆತ ಮತ್ತು ಬೇರೆ ಎಲ್ಲ ಅಂದರೆ ಪೋಷಕಾಂಶಗಳ ಕೊರತೆಯಿಂದ ಬರುವ ಸಮಸ್ಯೆಗಳು ಅದು ಸಹಜವಾಗಿ ಇದೆ ಅಂದ್ಕೊಳ್ತೇವೆ ನಾವು. ಆದರೆ ಅದರ ಹೊರತಾಗಿ ಬಹಳಷ್ಟು ಕಾಯಿಲೆಗಳು ತುಂಬ ಕಾಯಿಲೆಗಳು ಬರ್ತವೆ. ಮುಖ್ಯವಾಗಿ ಡಯಾಬಿಟಿಸ್ ತೊಂದರೆ ಇರ್ಬೋದು, ಮಧುಮೇಹ ಕಾಯಿಲೆ ಇರ್ಬೋದು, ಅದೇ ರೀತಿ ಹೈಪರ್ ಟೆನ್ಷನ್ ಅಂತ ಹೇಳುವಂಥದ್ದು ಕಾಮನ್ ಆಗಿ ಬರುವಂಥ ಕಾಯಿಲೆಗಳು, ಅದೇ ರೀತಿ ನಮ್ಮ ದೇಹದಲ್ಲಿ ಆಗುವಂಥ ಕೆಲವು ಬದಲಾವಣೆಯಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ. ಮುಖ್ಯವಾಗಿ ಸೈಕಲಾಜಿಕಲ್ ರಿಲೇಟೆಡ್ ತೊಂದರೆಗಳಿರ್ಬೋದು, ಕೆಲವರಿಗೆ ಏಜ್ ಆದಾಗ ಮರೆವು ಬರ್ತದೆ. ಸೊ ಮುಖ್ಯವಾಗಿ ಈ ಮರೆವು ಬಂದಾಗ ಅವರಿಗೆ ತುಂಬ ಡಿಸ್ಟರ್ಬ್ ಆಗುವಂಥದ್ದು ನಾವು ಕಾಣ್ತೇವೆ. ಸೊ ಇದೆಲ್ಲ ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ಮೆದುಳು ಸೈಜು ಸ್ವಲ್ಪ ಚಿಕ್ಕದಾಗ್ತದೆ. ಚಿಕ್ಕದಾದಾಗ ನಮಗೆ ಎಟ್ರೋಪಿ ಅಂತ ಹೇಳ್ತೇವೆ. ಎಟ್ರೋಪಿ ಆದಾಗ ಕಾಮನ್ ಆಗಿ ಎಲ್ಲರಿಗೆ ಈ ಶಾರ್ಟ್ ಮೆಮೊರಿ ಲಾಸ್ ಅಂತ ಹೇಳ್ತೇವೆ. ಅಂದರೆ ಬೆಳಿಗ್ಗೆ ಎದ್ದು ಏನು ತಿಂದಿದ್ದೇವೆ ಅಥವಾ ಈಗ ಪೆನ್ನಲ್ಲಿಟ್ಟೆ ಅಥವಾ ಮೊಬೈಲಲ್ಲಿಟ್ಟೆ ಅಂತ ಹೇಳುವಂಥ ಒಂದು ನೆನಪು ಇರೋದಿಲ್ಲ. ಹಿಂದಿನದೆಲ್ಲ ನೆನಪು ಇರ್ತದೆ, ಶಾರ್ಟ್ ಮೆಮೊರಿ ಲಾಸ್ ಅಂತ ಹೇಳ್ತೇವೆ. ಅದು ಕಾಮನ್ ಆಗಿರ್ತದೆ. ಅದರಿಂದ ಕೆಲವರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಅದೇ ರೀತಿ ನಡಿಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದು ಈ ಎಟ್ರೋಪಿ ಅಂತ ಅಂದರೆ ಬ್ರೈನ್ ಸೈಜ್ ಸ್ವಲ್ಪ ಚಿಕ್ಕದಾದಾಗ ನಮಗೆ ಇಂಬ್ಯಾಲೆನ್ಸ್ ಆಗುವಂಥದ್ದು. ಅದೇ ರೀತಿ ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೇವೆ, ಅಲ್ಝೈಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಈ ಥರ ಬೇರೆ ಬೇರೆ ಕಾಯಿಲೆಗಳು ಸರ್ಟನ್ ಏಜ್ ಆದಮೇಲೆ ನಮಗೆ ಓಲ್ಡ್ ಏಜಲ್ಲೇ ಮುಖ್ಯವಾಗಿ ಬರುವಂಥ ಕಾಯಿಲೆಗಳು ಬರ್ತವೆ. ಸೊ ಅದರ ಪ್ರಕಾರವಾಗಿ ನಾವು ಕಾಯಿಲೆಗೆ ಅನುಸಾರವಾಗಿ ನಾವು ಚಿಕಿತ್ಸೆ ಕೊಡಬೇಕು. ಸೊ ಯಾರೂ ಅಷ್ಟೇ ಒಂದು ಅರ್ಲಿ ಏಜಲ್ಲಿ ಯಾರು ತುಂಬ ತಪ್ಪುಗಳನ್ನು ಮಾಡ್ತಾರೆ ಅವರಿಗೆ ಅಥವಾ ತುಂಬ ಸೈಕಲಾಜಿಕಲ್ ಸ್ಟ್ರೆಸ್ ಇರ್ಬೋದು, ಸೊ ಅಥವಾ ದೈಹಿಕವಾದಂಥ ಒತ್ತಡಗಳಿರ್ಬೋದು, ಇದೆಲ್ಲ ಯಾರು ತುಂಬ ಮಾಡಿರ್ತಾರೆ ಅಂಥವರಿಗೆ ಕಾಯಿಲೆ ಕಾಮನ್ ಆಗಿ ಜಾಸ್ತಿ ಬರ್ತದೆ. ಸೊ ಯಾವತ್ತೂ ಅಷ್ಟೇ ಯಾವುದೋ ಒಂದು ಸರ್ಟನ್ ಯಂಗ್ ಏಜಲ್ಲಿ ಯಾರ್ದಾದ್ರೂ ಒಂದು ತೊಂದರೆ ಹಿಡ್ಕೊಂಡು ಬಂದಾಗ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ, ಅಂದರೆ ನಾವೊಂದು ಹಾಸ್ಪಿಟಲಲ್ಲಿ ಅಥವಾ ಒಂದು OPDಯಲ್ಲಿ ಕೂತಾಗ ನಾವೆಲ್ಲ ಸ್ಟೇಜ್ಗಳನ್ನು ಪೇಷಂಟ್ ನೋಡಿರ್ತೇವೆ. ಅದು ಮೊದಲ ಸ್ಟೇಜ್ ಇರ್ಬೋದು ಅಥವಾ ಇನ್ನು ಏಜ್ ಆದಾಗ ಇವ್ರಿಗೆ ಏನು ತೊಂದರೆ ಬರ್ಬೋದು ಅಂತ ಹೇಳುವಂಥ ಒಂದು ಇಮ್ಯಾಜಿನೇಷನ್ ನಮಗಿರ್ತದೆ. ನಾವು ಮುಖ್ಯವಾಗಿ ಒಂದು ಯಂಗ್ ಏಜಲ್ಲಿ ಬಂದಾಗ ನಾವು ಅವರಿಗೆ ಎಜುಕೇಟ್ ಮಾಡ್ತೇವೆ. ಯಂಗ್ ಏಜಲ್ಲಿ ನಾವು ಅವರಿಗೆ ಹೇಳ್ತೇವೆ, ಆದರೆ ಯಾರು ಕೇಳುವುದಿಲ್ಲ. ಅಂದರೆ ಅವರಿಗೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿರುವುದಿಲ್ಲ, ನಿಮ್ಮ ನಿರ್ಲಕ್ಷ್ಯ ಮಾಡ್ತಾರೆ, ಅದನ್ನು ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಕೆಲವರಂತೂ ಡಾಕ್ಟರ್ಗೆ ಕೆಲಸ ಇಲ್ಲ ಅಂತ ಹೇಳುವಂತ. ಹೌದು, ಡಯಾಬಿಟಿಸ್ ಇರ್ಬೋದು ಅಥವಾ ಮಂಡಿ ನೋವು ಇರ್ಬೋದು, ಯಾವುದೇ ಒಂದು ಕಾಯಿಲೆ ಹೇಳ್ಕೊಂಡು ಯಂಗ್ ಏಜ್ ಬಂದಾಗ ತುಂಬ ಕೇರ್ಲೆಸ್ ಮಾಡ್ತಾರೆ, ಅದಕ್ಕೆ ಏನೋ ಇಂಪಾರ್ಟೆನ್ಸ್ ಇಲ್ಲದಾಗಿ ಮಾಡ್ತಾರೆ. ಬಟ್ ಅವರೇ ಒಂದು ದಿವಸ ರಿಯಲೈಸ್ ಆಗ್ತಾ ಹೋಗ್ತಾರೆ, ಪುನಃ ಬಂದು ಮೊದಲು ಹೇಳಿದ ಕೆಲವು ನೆನಪಿರ್ತದೆ, ಪುನಃ ಕೇಳ್ತಾರೆ. ಇದೆಲ್ಲ ಕಾಮನ್ ಆಗಿ ಇರುವಂಥದ್ದು ನಮ್ಮ ಪ್ರಾಕ್ಟೀಸಲ್ಲಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೇ ಅದು ಎಲ್ಡರ್ ಇರ್ಬೋದು ಅಥವಾ ನಿಮ್ಮ ದೊಡ್ಡವರು ಇರ್ಬೋದು ಅಥವಾ ವೆಲ್ ವಿಶರ್ಸ್ ಇರ್ಬೋದು ಅಥವಾ ಡಾಕ್ಟರ್ಗಳು ಇರ್ಬೋದು, ಏನಾದರೂ ಅಡ್ವೈಸ್ ಕೊಟ್ಟಾಗ ಖಂಡಿತವಾಗಿ ಗಂಭೀರವಾಗಿ ತಗೊಳ್ಳಿ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ
ಖಂಡಿತವಾಗಿ ಅದೇ ನಾನು ಹೇಳೋದು, ಯಾವತ್ತೂ ಅಷ್ಟೇ ಎಂಗೇಜಲ್ಲಿ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೇವೆ ಅಷ್ಟು ನಮಗೆ ಓಲ್ಡ್ ಏಜ್ ಆದ ಕಾಯಿಲೆಗಳು ಖಂಡಿತವಾಗಿ ಬಂದೇ ಬರ್ತದೆ. ಸೊ ಇಲ್ಲಿ ನೀವು ಪಾರ್ಕಿನ್ಸನ್ ಅಂತ ಹೇಳ್ತೀವಿ, ಅದು ಯಾಕೆ ನಮ್ಮದು ಅಂದ್ರೆ ಈ ವಯಸ್ಸಾದಾಗ ಯಾಕೆ ಅದು ಅದು ಬರದಂತೆ ನಾವು ತಡೆಯಲಿಕ್ಕೆ ಏನಾದ್ರು ಸಾಧ್ಯ ಇದೆಯಾ ಅದು ಈ ವಯಸ್ಸಿನಲ್ಲಿ? ಅದೇ ಅದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ, ಮುಖ್ಯವಾಗಿ ನಮ್ಮ ಬ್ರೈನಿನ ಭಾಗದಲ್ಲಿ ಆಗುವಂಥ, ನಮಗೆ ಹೇಗೆ ಒಂದು ಮಂಡಿಯ ಭಾಗ ಸವೆತ ಆಗ್ತದೆ ಅಥವಾ ದೇಹಕ್ಕೆ ಓಲ್ಡ್ ಏಜ್ ಆಗ್ತದೆ, ಅದೇ ಥರ ನಮ್ಮ ಬ್ರೈನಲ್ಲಿ ಆಗುವಂಥ ನರ ಮತ್ತು ಬ್ರೈನಲ್ಲಿ ಆಗುವಂಥ ಬದಲಾವಣೆಯಿಂದಾಗಿ ಈ ಕಾಯಿಲೆ ಬರ್ತದೆ. ಈ ಕಾಯಿಲೆ ಬಂದಾಗ ಅವರಿಗೆ ಬೇರೆ ಬೇರೆ ಲಕ್ಷಣಗಳಿರ್ತವೆ. ಒಂದು ಸ್ವಲ್ಪ ಕೈ ನಡುಗೋದಿರ್ಬೋದು, ನಡಿಲಿಕ್ಕೆ ಕಷ್ಟ ಆಗುವಂಥದ್ದು ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಸ್ವಲ್ಪ ಮೊರೆ ಬರುವಂಥದ್ದು ಇರ್ಬೋದು, ಈ ಥರ ಬೇರೆ ಬೇರೆ ಲಕ್ಷಣಗಳು ಬರ್ತದೆ. ಖಂಡಿತವಾಗಿ ಅದಕ್ಕೆ ಕೆಲವು ಅಲೋಪತಿ ಮೆಡಿಸಿನ್ ಅವರು ತಗೊಳ್ಬೇಕಾಗ್ತದೆ. ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂಥ ಈ ಅಭ್ಯಂಗ ಚಿಕಿತ್ಸೆ ಇರ್ಬೋದು ಅಥವಾ ಶಿರೋಧಾರ ಚಿಕಿತ್ಸೆ ಇರ್ಬೋದು, ಇದೆಲ್ಲ ಮಾಡ್ತಾ ಹೋದರೆ ಅವರ ಲಕ್ಷಣಗಳನ್ನು ನಾವು ಖಂಡಿತವಾಗಿ ಇಂಪ್ರೂವ್ ಮಾಡ್ಬೋದು. ಅದನ್ನು ಕಂಪ್ಲೀಟಾಗಿ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅವರ ಲೈಫ್ ಸ್ಟೈಲನ್ನು ಅಂದರೆ ಅವರ ಪ್ರಕ್ರಿಯೆಗಳನ್ನು ಅವರೇ ಮಾಡುವಾಗೆ ನಾವು ಅವರಿಗೆ ಖಂಡಿತವಾಗಿ ಹೆಲ್ಪ್ ಮಾಡ್ಬೋದು. ಸೊ ಇಲ್ಲಿ ನಿರಂತರವಾದ ಅವರು ಚಿಕಿತ್ಸೆ ತಗೊಳ್ಬೇಕಾಗ್ತದೆ. 6 ತಿಂಗಳಿಗೊಮ್ಮೆ ಒಂದು 8 ದಿವಸದ ಕೋರ್ಸ್ ತಗೊಂಡು ಅವರು ಅದನ್ನು ಮೇಂಟೈನ್ ಮಾಡುವಂಥ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾಗ್ತದೆ. ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅವರು ಯಾರನ್ನೂ ಡಿಪೆಂಡ್ ಆಗದಾಗೆ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಸಾಧ್ಯತೆ ಇದೆ. ಈ ಪೋಷಕಾಂಶಗಳ ಕೊರತೆ ಅಂತಲ್ಲ ಆವಾಗಲೇ ನೀವು ಹೇಳಿದ್ರಿ ನಮಗೆ ಅಂದರೆ ಅದೇ ಮುಖ್ಯವಾಗಿ ಖನಿಜ ಸತ್ವಗಳು ವಿಟಮಿನ್ B12 ಇರ್ಬೋದು, ಯಾವುದೇ ವಿಟಮಿನ್ಸ್ ಇರ್ಬೋದು, ಅದೇ ರೀತಿ ಪ್ರೋಟೀನ್ ಅಂತ ಹೇಳುವಂಥ ಅಂಶ ಮುಖ್ಯವಾಗಿ ಈಗ ನಾವು ಡೆಫಿಷಿಯನ್ಸಿ ಕಾಣ್ತೇವೆ. ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಖನಿಜ ಸತ್ವ, ಮುಖ್ಯವಾಗಿ ಮಾಂಸಖಂಡಗಳಿಗೆ ಈ ಖನಿಜ ಸತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಲ್ಡ್ ಏಜ್. ಅದನ್ನು ನೀವು ಹೇಳಿದ ಹಾಗೆ ಒಂದು ನಿರ್ದಿಷ್ಟ ವಯಸ್ಸು ಅಂದರೆ 30, 35, 40 ವಯಸ್ಸಿನ ನಂತರ ನಮಗೆ ಹೀಗೆ ಬರ್ತದೆ ಅಂತ ಗೊತ್ತಾದ ನಂತರ ನಾವು ಅದಕ್ಕೆ ಅದು ಬರದಂತೆ ತಡೆಯೋ ದಿಸೆಯಲ್ಲಿ ಯಾವ ರೀತಿಯ ಆಹಾರವನ್ನು ನಾವು ಬಳಸ್ಕೊಂಡು ಬರಬೇಕು ಅನ್ನುವಂಥದ್ದು ಕೂಡ ಅದೇ ಬೇಸಿಕಲಿ ಲೈಕ್ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳು ಇರಲೇಬೇಕು ಕಂಪಲ್ಸರಿ. ಅದು ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ, ಬೇರೆ ಬೇರೆ ಏಜಲ್ಲಿ ಅಥವಾ ಬೇರೆ ಬೇರೆ ಪ್ರಕೃತಿಯಲ್ಲಿ ಅಥವಾ ಬೇರೆ ಬೇರೆ ನೇಚರ್ಗೆ ಅನುಸಾರವಾಗಿ, ಅವರ ಬಾಡಿಯ ನೇಚರ್ ಅನುಸಾರವಾಗಿ ಅವರ ಆಹಾರ ಬದಲಾವಣೆ ಆಗ್ತದೆ. ಬಟ್ ಓವರಾಲ್ ನಮಗೆ ಪೋಷಕಾಂಶಗಳು ಬೇಕೇ ಬೇಕು. ನಮ್ಮ ದೇಹ ಹೆಲ್ದಿಯಾಗಿರೋದು ನಾಟ್ ಬಿಕಾಸ್ ಆಫ್ ರೈಸ್ ಅಥವಾ ಚಪಾತಿ ತಿಂದು ಹೆಲ್ದಿಯಾಗಿರೋದಲ್ಲ. ನಮ್ಮ ದೇಹ ಹೆಲ್ದಿಯಾಗಿರೋದು ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳಿಂದ. ಯಾವಾಗ ನಾವು ಪೋಷಕಾಂಶಗಳನ್ನು ಚೆನ್ನಾಗಿ ತಗೊಳ್ತೇವೆ, ನಮ್ಮ ದೇಹದಲ್ಲಿ ಆಗುವಂಥ ಎಲ್ಲ ಪ್ರಕ್ರಿಯೆಗಳು ಚೆನ್ನಾಗಾಗ್ತದೆ. ಯಾವಾಗ ನಾವು ಪೋಷಕಾಂಶಗಳು ತಗೊಳ್ಳೋದಿಲ್ಲ, ಆವಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಡೆಫಿಷಿಯನ್ಸಿ ಆಗಿ ಅದರಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಓಲ್ಡ್ ಏಜ್ ಆದಾಗ ನಮಗೆ ತುಂಬ ರೈಸ್ ಅವಶ್ಯಕತೆ ಇರೋದಿಲ್ಲ, ನಮ್ಮ ಅಷ್ಟು ಕೆಲಸ ಇರೋದಿಲ್ಲ, ನಾವು ಕೆಲಸ ಮಾಡೋದಿಲ್ಲ. ಬರೀ ಒಂದು ಪ್ಲೇಟಲ್ಲಿ ಅಷ್ಟು ರೈಸ್ ಹಾಕ್ಕೊಂಡು ಒಂದು ಯಾವುದೋ ಒಂದು ಉಪ್ಪಿನಕಾಯಿ ಅಥವಾ ಯಾವುದೋ ಒಂದು ಚಿಕನ್ ಕಬಾಬ್ ಅಥವಾ ಫಿಶ್ ತಿಂದರೆ ಏನು ಸಾಕಾಗೋದಿಲ್ಲ. ನಮಗೆ ಓಲ್ಡ್ ಏಜಲ್ಲಿ ಪೋಷಕಾಂಶಗಳು ಬೇಕು. ಅದೇ ರೀತಿ ಓಲ್ಡ್ ಏಜಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಇರುವಾಗ ನಮ್ಮ ಹೊಟ್ಟೆಯಿಂದ ಪೋಷಕಾಂಶಗಳು ಹೊಟ್ಟೆಯಿಂದ ರಕ್ತಕ್ಕೆ ಸಹ ಹೋಗೋದಿಲ್ಲ. ಸೊ ಈ ಕಾಲಘಟ್ಟದಲ್ಲಿ ನಾವು ಖಂಡಿತವಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳು ಇರ್ಬೋದು, ಸೊಪ್ಪು ಇರ್ಬೋದು, ಅಥವಾ ಹಣ್ಣು ಹಂಪಲು ಇರ್ಬೋದು, ಅಥವಾ ಒಳ್ಳೆಯ ಮೀನು ಇರ್ಬೋದು, ಅಥವಾ ಒಳ್ಳೆಯ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಂಸ ಇರ್ಬೋದು, ಅದರೊಟ್ಟಿಗೆ ಕೆಲವು ರೈಸ್ ಇರ್ಬೋದು, ಚಪಾತಿ. ಅದು ಬಿಟ್ಟು ನಾನು ಹೇಳುವಾಗ ನೀವು ಈಗ ರೈಸ್ ಎಷ್ಟು ತಿಂತೀರಿ ಅಷ್ಟು ತರಕಾರಿಗಳು ಅಥವಾ ರೈಸ್, ಈಗ ನೀವು ತರಕಾರಿ ಅಥವಾ ಇದನ್ನು ಹೇಗೆ ತಿಂತೀರಿ ಅದನ್ನು ಅಷ್ಟು ಪ್ರಮಾಣದಲ್ಲಿ ರೈಸ್ ಇರಲಿ. ಖಂಡಿತ ಅದೇ ಓಲ್ಡ್ ಏಜ್ ಆದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪೋಷಕಾಂಶಗಳು ಯಾವಾಗ ಕಮ್ಮಿ ಆಗ್ತದೆ ಆವಾಗ ನರದ ತೊಂದರೆಗಳು, ಮಾಂಸದ ತೊಂದರೆಗಳು, ಬೋನಿನ ತೊಂದರೆಗಳು ಅಥವಾ ನಮ್ಮ ದೇಹದಲ್ಲಿ ಆಗುವಂಥ ಡಿಹೈಡ್ರೇಷನ್ ಆಗುವಂಥದ್ದು ಇರ್ಬೋದು, ಇದೆಲ್ಲ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಖಂಡಿತವಾಗಿ ಯಾವುದೇ ಒಂದು ತೊಂದರೆ ಇದ್ದಾಗ, ಓಲ್ಡ್ ಏಜಲ್ಲಿ ತೊಂದರೆ ಇದ್ದಾಗ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರಲ್ಲಿ ಫಸ್ಟ್ ಪೋಷಕಾಂಶಗಳು ಯಾವುದು ಕಮ್ಮಿ ಇದೆ ಅಥವಾ ಯಾವುದು ಜಾಸ್ತಿ ಇದೆ ಅದನ್ನು ಅರ್ಥಕೊಂಡು ಅದಕ್ಕೆ ಬೇಕಾಗಿರುವಂಥ ಬದಲಾವಣೆ ಆಹಾರದಲ್ಲಿ ಮಾಡ್ಕೊಳ್ಳಿ. ಅದೇ ರೀತಿ ಆಯುರ್ವೇದದಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನ ಹೇಳ್ತೇವೆ ನಾವು, ಅಭ್ಯಂಗ ಚಿಕಿತ್ಸೆ ಅಂತ ಹೇಳ್ತೇವೆ. ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಥೆರಪಿಗಳು ನಾವು ಆಯುರ್ವೇದದಲ್ಲಿ ಹೇಳಿದಂಥ ಥೆರಪಿಗಳನ್ನು ಮಾಡ್ತೇವೆ. ಅದಕ್ಕೆ ಅಭ್ಯಂಗ ಚಿಕಿತ್ಸೆ ಅಥವಾ ನಸ್ಯ ಚಿಕಿತ್ಸೆ ಇರ್ಬೋದು, ಅಥವಾ ಜಾನುಬಸ್ತಿ ಅಂತ ಹೇಳುವಂಥ ಚಿಕಿತ್ಸೆ ಇರ್ಬೋದು. ಈ ಥರ ಬೇರೆ ಬೇರೆ ಈ ರುಜುವಿನೇಷನ್ ಅಂದರೆ ನಮ್ಮ ದೇಹವನ್ನು ಪುಷ್ಟಿ ಮಾಡುವಂಥ ಬೇರೆ ಬೇರೆ ಚಿಕಿತ್ಸೆಯನ್ನು ಕೊಡ್ತೇವೆ. ಅದರಲ್ಲಿ ಅಭ್ಯಂಗ ಮಾಡಿ ನಾವು ನವರಕಿಡಿ ಅಂದರೆ ಶಸ್ತ್ರಶಾಲಿ ಪಿಂಡ ಸ್ವೇದ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಮಾಡ್ತೇವೆ. ಇದರಿಂದಾಗಿ ಯಾರಿಗೆ ತುಂಬ ವೀಕ್ನೆಸ್ ಇರ್ತದೆ ಅಥವಾ ಮಸ್ಕ್ಯುಲರ್ ಸ್ಟ್ರೆಂತ್ ಯಾರಿಗೆ ಕಮ್ಮಿ ಆಗಿರ್ತದೆ ಅಂಥವರಿಗೆ ನಾವು ಅದನ್ನು ಗೇನ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಸೊ ಈ ಥರದ ಪಂಚಕರ್ಮದಲ್ಲಿ ಹೇಳಿದಂಥ ಚಿಕಿತ್ಸೆಗಳನ್ನು ಮಾಡ್ಬೋದು. ಅದೇ ರೀತಿ ಆದಾನ ಕಾಲ ಅಂತ ಹೇಳ್ತೇವೆ, ಅದು ಆದಾನ ಮತ್ತು ವಿಸರ್ಗ ಕಾಲ ಅಂತ ಹೇಳ್ತೇವೆ, ಅಥವಾ ಉತ್ತರಾಯಣ ಮತ್ತು ದಕ್ಷಿಣಾಯನ.
ಈ ದಕ್ಷಿಣಾಯನ ಕಾಲ ಬಂದಾಗ ನಮ್ಮ ದೇಹ ತುಂಬ ಹೆಲ್ದಿಯಾಗಿರುತ್ತೆ. ಯಾವಾಗ ದಕ್ಷಿಣಾಯನ ಬರ್ತದೆ ಆವಾಗ ಆ ದಕ್ಷಿಣದಲ್ಲಿ ಹೇಳಿದಂಥ ಪಂಚಕರ್ಮಗಳನ್ನು ಮಾಡಿದರೆ ತುಂಬ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗ್ತದೆ, ಹೌದು. ಸೊ ನಿರಂತರವಾಗಿ ನಾವು ಕಾಮನ್ ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತೇವೆ, ತುಂಬ ಜನ ನಿರಂತರವಾಗಿ 6 ಮಂತ್ಗೊಮ್ಮೆ ಇರ್ಬೋದು ಅಥವಾ 1 ವರ್ಷಕ್ಕೊಮ್ಮೆ ನಿರಂತರವಾದ ಈ ಪಂಚಕರ್ಮ ಚಿಕಿತ್ಸೆ ಮಾಡ್ತಾ ಹೋಗ್ತಾರೆ. ಇದರಿಂದಾಗಿ ನಾವು ಖಂಡಿತವಾಗಿ ಏಜಿಂಗ್ ಪ್ರೋಸೆಸ್ಸನ್ನು ಸ್ಟಾಪ್ ಮಾಡ್ಬೋದು. ಅದೇ ರೀತಿ ಏಜ್ ಆದವರಿಗೆ ಏನು ಸರ್ಟನ್ ಏಜ್ ಆಗಿರುತ್ತೆ ಅಂಥವರು ಖಂಡಿತವಾಗಿ ಪಂಚಕರ್ಮದಲ್ಲಿ ಹೇಳಿದಂಥ ಅಥವಾ ಬಾಹ್ಯ ಚಿಕಿತ್ಸೆಗಳಾದಂಥ ಅಭ್ಯಂಗ ಇರ್ಬೋದು ಅಥವಾ ನವರಕಡಿ ಇರ್ಬೋದು ಅಥವಾ ಪತ್ರಪಿಂಡ ಸ್ವೇದ ಇರ್ಬೋದು, ಈ ಥರ ಬೇರೆ ಬೇರೆ ಶಿರೋಧಾರ ಅಂತ ಹೇಳುವಂಥ ಚಿಕಿತ್ಸೆ ಇರ್ಬೋದು. ಇದೆಲ್ಲ ಮಾಡೋದ್ರಿಂದ ಅವರ ಓವರಾಲ್ ಈ ಬಾಡಿಯಲ್ಲಿ ಏನು ವೀಕ್ನೆಸ್ ಇರ್ತದೆ ಅಥವಾ ಏನು ತೊಂದರೆ ಬಂದಿರ್ತದೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿ ಅವರಿಗೆ ನಾವು ಅವರು ಆ ವೃದ್ಧಾಪ್ಯದಲ್ಲಿ ಚೆನ್ನಾಗಿರುವಾಗೆ ನಾವು ನೋಡ್ಕೊಳ್ಬಹುದು ಅಂತ. ಇಲ್ಲಿ ನೀವು ಅಲ್ಝೈಮರ್ ಬಗ್ಗೆ ಕೂಡ ಮಾತಾಡಿದಿರಿ. ಇದು ಅಂದ್ರೆ ವೃದ್ಧಾಪ್ಯದಲ್ಲಿ ಮಾತ್ರ ಬರುವ ಕಾಯಿಲೆಯೋ ಅಥವಾ? ಖಂಡಿತವಾಗಿ ಅದೇ ವೃದ್ಧಾಪ್ಯದಲ್ಲಿ ಮುಖ್ಯವಾಗಿ ಬರುವಂತ ಕಾಯಿಲೆಗಳು. ಸೊ ಅದಕ್ಕೆ ಇಂಥದ್ದೇ ನಾವು ಚಿಕಿತ್ಸೆ ಅಂತ ನಾವು ಹೇಳುವುದಿಲ್ಲ. ಅವರ ಲಕ್ಷಣ ನೋಡ್ತೇವೆ, ಅವರ ಏಜ್ ನೋಡ್ತೇವೆ, ಅದರ ಪ್ರಕಾರವಾಗಿ ನಾವು ಅವರಿಗೆ ಚಿಕಿತ್ಸೆ ಕೊಡ್ತಾ ಹೋಗ್ತೇವೆ. ಸೊ ಅದೇ ರೀತಿ ಡಯಾಬಿಟಿಸ್ ಇರ್ಬೋದು. ಡಯಾಬಿಟಿಸ್ ಕಾಮನ್ ಆಗಿ ಓಲ್ಡ್ ಏಜಲ್ಲಿ ಬರುವಂಥ ತೊಂದರೆ. ಆ ಕಾಲದಲ್ಲಿ ಸಹ ಅವರಿಗೆ ಒಂದ್ಸಿಗೆ ನಾವು ಡಯಟ್ ಬಗ್ಗೆ ಎಜುಕೇಟ್ ಮಾಡ್ತೇವೆ. ಅದರೊಟ್ಟಿಗೆ ಈ ಔಷಧಿಗಳು ತಗೊಳ್ಬೇಕು ಅಥವಾ ನಮ್ಮ ಆಯುರ್ವೇದದಲ್ಲಿ ಹೇಳಿದಂಥ ಚಿಕಿತ್ಸೆಗಳನ್ನು ತಗೊಳ್ಬೇಕು. ಸೊ ಇದೆಲ್ಲ ತಗೊಳ್ಳುವುದ ಕಾರಣ ನಾವು ಅವರಿಗೆ ಮುಂದೆ ಯಾರನ್ನೂ ಡಿಪೆಂಡ್ ಆಗದಾಗೆ, ಮುಖ್ಯವಾಗಿ ಯಾರನ್ನು ಡಿಪೆಂಡ್ ಆಗದಾಗೆ ವೃದ್ಧಾಪ್ಯದಲ್ಲಿ ಮುಖ್ಯವಾಗಿರುವುದು ಅದೇ. ಅಂದ್ರೆ ನಮಗೆ ಕಾಯಿಲೆ ಬರ್ತದೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗ್ಬೋದು ಅನಿವಾರ್ಯ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಎಲ್ಲರೂ ನಮ್ಮ ವರ್ಕ್ ಹೇಗಾಗಿದೆ ಅಂದರೆ ಗ್ಲೋಬಲೈಸ್ ಆಗಿದೆ. ಎಲ್ಲರೂ ಹೊರಗಡೆ ಇರ್ತಾರೆ, ಮನೆಯಲ್ಲಿ ಈಗ ಮನೆ ಹತ್ತಿರ ಕೆಲಸ ಮಾಡೋದಿಲ್ಲ, ದೂರ ಕೆಲಸ ಮಾಡ್ತಾರೆ. ಜಾಬ್ಗಳೆಲ್ಲ ಮನೆ ಹತ್ತಿರನೇ ಇರಬೇಕು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಹೊರಗೆ ಹೋಗ್ತಾರೆ. ಸೊ ಮನೆಯಲ್ಲಿ ಅಜ್ಜಿ ಮತ್ತೆ ಅಜ್ಜ ಮಾತ್ರ ಇರ್ತಾರೆ. ಅವರನ್ನು ಡಿಪೆಂಡ್ ಆಗಿರ್ತಾರೆ. ಒಬ್ಬರಿಗೆ ತೊಂದರೆ ಆದ ಕೂಡಲೇ ಇನ್ನೊಬ್ಬರಿಗೆ ತುಂಬ ಕಷ್ಟ ಆಗ್ತದೆ. ಸೊ ಇದೆಲ್ಲ ಪರಿಸ್ಥಿತಿ ಇರುವಾಗ ಅವರನ್ನೇ ಡಿಪೆಂಡ್ ಆಗಿರುವ ಕಾರಣ ಖಂಡಿತವಾಗಿ ಎಂಗೇಜಿಂದ ಅಥವಾ ಒಂದು ಸರ್ಟನ್ ಏಜ್ ಆದಮೇಲೆ ಯಾವಾಗ ಇದನ್ನು ಅರ್ಥ ಮಾಡಿಕೊಂಡು ಅವರು ಯಾವುದೇ ಒಂದು ಕಾಯಿಲೆಯನ್ನು ಅಥವಾ ಓಲ್ಡ್ ಏಜ್ ರಿಲೇಟೆಡ್ ತೊಂದರೆಯನ್ನು ಅವರು ಬೇಗನೆ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಆಯುರ್ವೇದ ಚಿಕಿತ್ಸೆ ಇರ್ಬೋದು ಅಥವಾ ಪಂಚಕರ್ಮ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಡಯಟ್ ಎಜುಕೇಷನ್ ಮಾಡ್ಕೊಳ್ಳೋದಿರುವಂಥದ್ದು ಇರ್ಬೋದು, ಅದೇ ರೀತಿ ಮಾನಸಿಕವಾಗಿ ಚೆನ್ನಾಗಿರಲಿಕ್ಕೆ ಯೋಗ ಇರ್ಬೋದು ಅಥವಾ ಫಿಸಿಯೋಥೆರಪಿ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋದರೆ ಖಂಡಿತವಾಗಿ ಒಂದು ಸರ್ಟನ್ ಏಜ್ ಆಗುವ ಅಂದರೆ ಓಲ್ಡ್ ಏಜ್ ಆದಾಗ ಅವರಿಗೆ ಯಾವುದೇ ಒಂದು ಕಾಯಿಲೆ ಬಂದರೂ ಸಹ ಅದನ್ನು ಮ್ಯಾನೇಜ್ ಮಾಡುವಷ್ಟು ಅವರಿಗೆ ಶಕ್ತಿ ಇರ್ತದೆ. ಓಕೆ ಸರ್, ಅಂದರೆ ವೃದ್ಧಾಪ್ಯ ಅದು ಸಹಜ. ಅದು ಕೆಲವರಿಗೆ ಬೇಗ ವೃದ್ಧಾಪ್ಯ ಆವರಿಸಬಹುದು ಅಥವಾ ಕೆಲವರಿಗೆ ಇನ್ನೂ ತಡವಾಗಿ ಬರಬಹುದು, ಕೆಲವರಿಗೆ ನ್ಯಾಚುರಲ್ ಆಗಿ ಬರಬಹುದು. ಅದು ಅವರ ಜೀವನ ಪದ್ಧತಿ ಮತ್ತು ಅವರ ಆಹಾರ ವಿಹಾರ ಇದರ ಆಧಾರದಲ್ಲಿ ಮುಖ್ಯವಾಗಿರ್ತದೆ. ಸೊ ಇದನ್ನು ನೀವು ವೀಕ್ಷಕರಿಗೆ ಒಂದು ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೀರಿ. ಸೊ ಅದಕ್ಕಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ವೇದಂ ಆರೋಗ್ಯ ವೈದ್ಯರಿಂದ ಸಂವಾದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.